ಗುರುವಾರ ಸಂಜೆ ಅನಿರೀಕ್ಷಿತವಾಗಿ ಮಳೆ ಸುರಿದಿದ್ದು ಮಳೆ ಜೊತೆಗೆ ಗುಡುಗು ಸಿಡಿಲು ಕೂಡ ಕಾಣಿಸಿಕೊಂಡಿದೆ. ಅನಿರೀಕ್ಷಿತವಾಗಿ ಸಿಡಿಲು ಸಹಿತ ಮಳೆ ಆರಂಭವಾದ ಕಾರಣ ಕಚೇರಿಯ ಕಂಪ್ಯೂಟರ್ ಆಫ್ ಮಾಡಲು ಮುಂದಾದ ಪಿಡಿಒ ಅವರಿಗೆ ಸಿಡಿಲಾಘಾತವಾಗಿದೆ. ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಈ ಘಟನೆ ನಡೆದಿದ್ದು ಪಿಡಿಒ ಚಿತ್ರಾವತಿ ಎಂಬುವರಿಗೆ ಗಂಭೀರ ಗಾಯಗಳಾಗಿವೆ. ಮಳೆ ಆರಂಭವಾಗುತ್ತಿದ್ದಂತೆ ಸಿಡಿಲು ಆರಂಭವಾಗಿದ್ದ ಕಾರಣ ಕಂಪ್ಯೂಟರ್ಗಳ ಸುರಕ್ಷತೆಗೆ ಪಿಡಿಒ ಮುಂದಾಗಿದ್ದರು. ಸಿಡಿಲಾಘಾತದಿಂದ ಕುಸಿದು ಬಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ಚಿತ್ರಾವತಿ ಅವರನ್ನ ತಕ್ಷಣವೇ ಪಂಚಾಯತ್ ಕಚೇರಿಯಲ್ಲಿದ್ದ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿತ್ರಾವತಿ ಅವರನ್ನ ತೀವ್ರ ನಿಗಾ ಘಟಕದಲ್ಲಿರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ತಡರಾತ್ರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಚಿತ್ರಾವತಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ.